ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ನಮ್ಮ ಎಲ್ಲಾ ಸಮಸ್ತ ವೀಕ್ಷಕರಿಗೂ ಕೂಡ ಹಾಯ್, ಹೆಲೋ, ನಮಸ್ಕಾರ. ಅಂಡ್ ದಿಸ್ ಈಸ್ ಯೋರ್ ಫೇವರೇಟ್ ಕುಕಿಂಗ್ ಶೋ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಅದರ ಜೊತೆಗೆ ಕಾಮತ್ ಟೀ, ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು ಮತ್ತು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಫೈಂಡ್ ದ ಬೆಸ್ಟ್ ಫುಡ್ ಅಂತ ಹೇಳ್ತಾರೆ. ಸೊ ಯಾವಾಗಲೂ ಈ ಅಡುಗೆ ಅಥವಾ ಈ ಪದಾರ್ಥ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅದು ಯಾವಾಗಲೂ ಬೆಸ್ಟ್ ಚಾಯ್ಸ್ ಆಗಿರಬೇಕು. ಆ್ಯಂಡ್ ಅದು ಬೆಸ್ಟ್ ಆಗಿರಬೇಕಾದ್ರೆ ಅದು ಮಾಡುವಾಗಲೂ ಅದು ಬೆಸ್ಟ್ ವೇ ಅಲ್ಲೇ ಇರಬೇಕು. ಸೊ ಹಾಗಿರುವಾಗ ನಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ಹೊಸತಾದಂತಹ ರೆಸಿಪಿಗಳನ್ನು ಕಲಿಯುವಂತಹ ಅವಕಾಶ ನಿಮ್ಗೆ ಸಿಗುತ್ತೆ. ಸೊ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಯಾವ ರೆಸಿಪಿ ಆಗುತ್ತೆ, ಅದನ್ನು ಯಾರು ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅನೀಶ್ ಬಂದಿದ್ದಾನೆ. ಸೊ ಅನೀಶ್ ಅನ್ನು ಫಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹೆಲೋ ಅನೀಶ್. ಹೆಲೋ, ಹೌ ಆರ್ ಯು? ಫೈನ್. ನೀವು ಫೈನ್, ನಾನು ಚೆನ್ನಾಗಿದ್ದೇನೆ. ಸೊ ಕಾಲೇಜ್ ಎಲ್ಲ ಸ್ಟಾರ್ಟ್ ಆದ ನಂತರ ಆಫ್ಟರ್ ಸೋ ಲಾಂಗ್ ಮತ್ತೊಮ್ಮೆ ನಮ್ಮ ಕಿಚನ್ ಅಲ್ಲಿ ಸಿಗ್ತಾ ಇದೆ. ಸೊ ಹೇಗೆ ನಡೀತಾ ಇದೆ ಕಾಲೇಜ್ ಲೈಫ್? ಕಾಲೇಜ್ ಲೈಫ್ ಸ್ವಲ್ಪ ಜಾಲಿ ಆಯ್ತು ನಡುವಲ್ಲಿ. ಈಗ ಪುನಃ ಲಾಕ್ಡೌನ್ ಆಗಿ ಆನ್ಲೈನ್ ಕ್ಲಾಸ್ ಆಗ್ತಾ ಉಂಟು. ಆನ್ಲೈನ್ ಕ್ಲಾಸ್ ಆಗ್ತದೆ. ಸೊ ಪ್ರೀವಿಯಸ್ ನಮ್ ಕಿಚನ್ಗೆ ಬಂದಾಗ ಯು ಆರ್ ಇನ್ ಟು ಹೈ ಸ್ಕೂಲ್, ಹೌದು. ಈಗ ಕಾಲೇಜ್. ಸೊ ಏನ್ ಡಿಫ್ರೆನ್ಸ್ ಹೈ ಸ್ಕೂಲ್ ಅಂಡ್ ಕಾಲೇಜ್ ಅಲ್ಲಿ? ಹೈಸ್ಕೂಲ್ ಆ್ಯಂಡ್ ಕಾಲೇಜಲ್ಲಿ ಅಂದರೆ ಹೈಸ್ಕೂಲಲ್ಲಿ ನಮ್ಮದೊಂದು ಮೆಂಟಾಲಿಟಿ ಸ್ವಲ್ಪ ಚೇಂಜ್ ಇರ್ತದೆ. ಲೈಕ್ ನಮ್ಮದೇ ಓನ್ ಅಂತ ಎಲ್ಲ ಫ್ರೆಂಡ್ಸ್ನವರು, ಟೀಚರ್ಸ್ನವರು. ಕಾಲೇಜಲ್ಲಿ ಸೇಮ್, ಸ್ವಲ್ಪ ಸೆಟ್ ಆಗಲಿಕ್ಕೆ ಟೈಮ್ ಬೇಕು. ಸೆಟ್ ಆದ್ಮೇಲೆ ಸೇಮ್. ಸೊ ಎಲ್ಲಿ ಜಾಸ್ತಿ ಗಮ್ಮತ್ ಮಾಡ್ಲಿಕ್ಕೆ ಆಗ್ತಾ ಇದೆ, ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ? ಅಲ್ಲ, ಸ್ಕೂಲ್ ಲೈಫಲ್ಲಿ ತುಂಬಾ ಗಮ್ಮತ್ ಮಾಡಿದ್ದೇವೆ. ಓಕೆ, ಬಟ್ ಕಾಲೇಜ್ ಲೈಫ್ ಇದು ನಾನು ಕಿಚನ್ ಅಲ್ಲಿ ಕೇಳ್ತೇನೆ. ಇವತ್ತು ಕಿಚನ್ ಅಲ್ಲಿ ಏನ್ ಮಾಡ್ತೀರಾ ಇವತ್ತು? ಕಿಚನ್ ಅಲ್ಲಿ ಇವತ್ತು ನಾನು ಬ್ರೆಡ್ ರೋಲ್ ಮತ್ತೆ ವರ್ಜಿನ್ ಮೊಜಿಟೋ ಜ್ಯೂಸ್ ಮಾಡ್ತಿದ್ದೇನೆ. ಓಕೆ, ಸೊ ಎರಡು. ಹೌದು, ಸೂಪರ್. ಹೋಗು ಹಾಗಾದ್ರೆ ಕಿಚನ್ಗೆ, ಬನ್ನಿ. ಎಸ್ ಅನೀಶ್, ಸೊ ಫಸ್ಟ್ ಏನ್ ಮಾಡ್ತಾ ಇರೋದು ಇವತ್ತು? ಬ್ರೆಡ್ ರೋಲ್ ಅಂತ. ಬ್ರೆಡ್ ರೋಲ್. ಓಕೆ, ಸ್ಟಾರ್ಟ್ ಮಾಡುವ. ಎಸ್, ಫಸ್ಟ್ ಬಾಯ್ಲ್ಡ್ ಪೊಟ್ಯಾಟೊ, ಅದನ್ನು ಸ್ಮ್ಯಾಶ್ ಮಾಡುವ ನಾವು. ಸೊ ಬಾಯ್ಲ್ಡ್ ಪೊಟ್ಯಾಟೊ ಸಿಪ್ಪೆ ಎಲ್ಲ ತೆಗೆದು? ಹೌದು, ಸ್ಮ್ಯಾಶ್ ಮಾಡುವ. ಓಕೆ, ಸೊ ಇದು ಬ್ರೆಡ್ ರೋಲ್ ಹೇಗೆ, ವೆಜ್ಜಾ? ಹೌದು, ವೆಜ್. ಓಕೆ, ಸೊ ಈಸಿ ವೇಯಲ್ಲಿ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಮನೆಯಲ್ಲಿ ಇದ್ದದೇ ಈಸಿ ವೇಯಲ್ಲಿ ಮಾಡ್ಬೋದು. ಎಸ್, ಆಮೇಲೆ ನೆಕ್ಸ್ಟ್ ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕುವ ಒಟ್ಟಿಗೆ ಇದರಲ್ಲಿ. ಸೊ ಫಸ್ಟ್ ಆನಿಯನ್ ಹಾಕುವ. ಓಕೆ, ಸೊ ಮತ್ತೊಮ್ಮೆ ಮನೆಯಲ್ಲೇ ಇರೋದ್ರಿಂದ ಇದೆಲ್ಲ ಮಾಡ್ಕೊಳ್ತಾ ಇರ್ತಿ ಕಾಣ್ಬೇಕು. ಹೌದು, ಆನಿಯನ್ ಹಾಕಿ ಸ್ವಲ್ಪ. ನೆಕ್ಸ್ಟ್ ಚಿಲ್ಲಿದು ಸ್ವಲ್ಪ ಫ್ಲೇಕ್ಸ್. ಓಕೆ, ಸೊ ಗ್ರೀನ್ ಚಿಲ್ಲಿ ಸಣ್ಣ ಸಣ್ಣ ಹೌದು ಚಾಪ್ ಮಾಡಿದ್ದು. ಓಕೆ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ. ಆಮೇಲೆ ಸಾಲ್ಟ್. ಓಕೆ, ಮತ್ತೆ ಚಾಟ್ ಮಸಾಲ. ಓಕೆ, ಸೊ ಅರುಣಾದವರ ಚಾಟ್ ಮಸಾಲ. ಇದೆಲ್ಲ ನನ್ಗನಿಸುತ್ತೆ ಬ್ರೆಡ್ ಇದು ಫಿಲ್ಲಿಂಗ್ ಗೆ ಅಲ್ಲ? ಹೌದು, ಫಿಲ್ಲಿಂಗ್ಸಿಗೆ. ಓಕೆ, ನೆಕ್ಸ್ಟ್ ಚಿಲ್ಲಿ ಪೌಡರ್ ಬೇಕು. ಸೊ ಇದು ಅರುಣಾದವರ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಚಿಲ್ಲಿ ಪೌಡರ್. ಸ್ವಲ್ಪ ಸಾಕು. ಓಕೆ, ಸಾಕ? ಬೇರೆ ಸಾಕು. ಈಗ ಇದನ್ನು ಮಿಕ್ಸ್ ಮಾಡೋಣ ನಾವು. ಫುಲ್ ಮಿಕ್ಸ್ ಮಾಡಿ ಫಿಲ್ಲಿಂಗ್ಸ್ ರೆಡಿ ಆಗ್ತದೆ. ಫಿಲ್ಲಿಂಗ್ ಮಾಡೋದು ರೆಡಿ ಆಗುತ್ತೆ. ಓಕೆ,
ಸೊ ಏನಾಯ್ತು, ನೇಪಾಳಕ್ಕೆ ಹೋಗೋದೆಲ್ಲ ಪ್ಲಾನ್ ಇತ್ತು ಅಂತ ಹೇಳ್ತಾ ಇದೆಯಲ್ವಾ ಲಾಸ್ಟ್ ಟೈಮ್? ಎಲ್ಲ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಯ್ತಲ್ಲ? ಎಲ್ಲ ಪ್ರಿಪೇರ್ ಎಲ್ಲ ಮಾಡಿದ್ದಿ, ಟ್ರೈನ್ ಟಿಕೆಟ್ಸ್ ಎಲ್ಲ So ಎಲ್ಲ cancel ಆಯ್ತು. ಲಾಕ್ಡೌನ್ ಆಯ್ತು. ಈಗ ಹೇಗಿದೆ ಅಂತ ಸಿಚುವೇಶನ್ ನೇಪಾಳದಲ್ಲಿ ಮತ್ತು ಇಲ್ಲಿ ಕಂಪೇರ್ ಮಾಡಿದಾಗ? ಕಂಪೇರ್ ಮಾಡಿದಾಗ ಅಲ್ಲಿ ಸ್ವಲ್ಪ ಅಂದ್ರೆ ನಮ್ಮ ವಿಲೇಜ್ ಸೈಡ್ ಎಲ್ಲ ಅಷ್ಟು ಏನು ತೊಂದರೆ ಇಲ್ಲ. ಸಿಟಿ ಸೈಡ್ ಎಲ್ಲ ಹೀಗೇನೆ ಲಾಕ್ಡೌನ್ ಅಲ್ಲಿ ಇದೆ. ಲಾಕ್ಡೌನ್ ಅಲ್ಲಿ? ಓಕೆ. ಅಷ್ಟು ಏನು ಮೊದಲಾದಾಗಿಲ್ಲ. ಓಕೆ. ಸೊ ಈಗ ಇನ್ನು ಯಾವಾಗ ನೆಕ್ಸ್ಟ್ ಹೋಗುವ ಪ್ಲಾನ್? ನೆಕ್ಸ್ಟ್ ಹೋಗುವ ಪ್ಲಾನ್ ಇನ್ನು ನೋಡ್ಬೇಕು, ಇನ್ನು ಓಪನ್ ಆದ್ಮೇಲೆ ಏನೆಲ್ಲ ಆಗ್ತದೆ, ಟ್ರಾವೆಲ್ ಫೆಸಿಲಿಟೀಸ್ ಎಲ್ಲ ಎಂತ ಅಂತ ಹಾಗೆ. ಸೊ ಫಿಲ್ಲಿಂಗ್ಸ್ ರೆಡಿ ಆಗಿದೆ. ನೆಕ್ಸ್ಟ್ ಒಂದು ನೀರು ಬೇಕು, ಸ್ವಲ್ಪ ವಾಟರ್. ಯಾವ್ದಕ್ಕೆ ಹಾಕ್ಲಿ? ಇದೊಂದು ದೊಡ್ಡ ಬೌಲ್. ಎಸ್. ಇದಕ್ಕೆ ಸ್ವಲ್ಪ ವಾಟರ್ ಇದು ವೆಟ್ ಮಾಡಿ ಇದರಲ್ಲೇ ಕ್ಲೋಸ್ ಮಾಡುದು. ಓಕೆ. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ ಡೀಪ್ ಫ್ರೈ ಮಾಡ್ಲಿಕ್ಕೆ ಇರೋದಾ? ಹೌದೌದು, ಡೀಪ್ ಫ್ರೈ. ಸೊ ಎಣ್ಣೆ ಇಡುವ ಹಾಗಾದ್ರೆ ಅಲ್ವಾ? ವಾಟರ್ ಅನ್ನು ಡೀಪ್ ಮಾಡಿ ಸ್ವಲ್ಪ ತೆಗಿಬೇಕು. ಓಕೆ. ಸೊ ಅಂದ್ರೆ ಅದು ಸ್ವಲ್ಪ ರೋಲ್ ಮಾಡ್ಲಿಕ್ಕೆ ಈಸಿ ಆಗುವ ಹಾಗೆ. ರೋಲ್ ಮಾಡ್ಲಿಕ್ಕೆ ಈಸಿ. ಸೊ ಎಣ್ಣೆ ಹಾಕ್ತೇನೆ. ಓಕೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ದ ಬೆಸ್ಟ್ ವಿಟಮಿನ್ ಭರಿತವಾದಂತಹ ಎಣ್ಣೆ. ಓಕೆ. ಸೊ ಆ ಥರ ಬಂದ್ ಮಾಡುದಾ? ಹೌದು. ಓಕೆ. ಸೊ ನನ್ಗನಿಸುತ್ತೆ ಇನ್ ಕೇಸ್ ಈ ಫಿಲ್ಲಿಂಗ್ ಅಲ್ಲಿ ಎಗ್ ಅಥವಾ ಚಿಕನ್, ಪನ್ನೀರ್ ಅಥವಾ ಏನ್ ಬೇಕಾದ್ರೂ ಫಿಲ್ ಮಾಡ್ಕೊಳ್ಬಹುದು. ಒನ್ ಆಫ್ ದ ಈಸಿಯೆಸ್ಟ್ ರೋಲ್ ಅಲ್ವಾ? ಅಂಡ್ ರಂಜಾನ್ ಟೈಮ್ ಅಲ್ಲಿ ಇಂಥದ್ದೆಲ್ಲ ರೋಲ್ಸ್ ಗಳೆಲ್ಲ ಎಲ್ಲ ಕಡೆ ಮಾಡ್ತಾರೆ, ಸೇಲ್ ಮಾಡ್ತಾರೆ. ರೆಡಿ ಆಯ್ತು. ನೆಕ್ಸ್ಟ್ ಇನ್ನೊಂದು ಡೀಪ್ ಮಾಡುವ. ಸೊ ಈ ನೀರನ್ನು ಒಂಥರ ಗ್ಲೂ ತರ ಯೂಸ್ ಮಾಡ್ಕೊಳ್ಳೋದಲ್ವಾ? ಹೌದೌದು. ಓಕೆ. ಸೊ ಹಾಗೆ ಈಸಿಲಿ ಸ್ಟಿಕ್ ಆಗುತ್ತಲ್ಲ. ಸೊ ಮನೆಯಲ್ಲಿ ಇನ್ ಕೇಸ್ ಎಕ್ಸ್ಟ್ರಾ ಬ್ರೆಡ್ ಎಲ್ಲ ಉಳಿದಿದ್ರೆ ಈ ತರ ಮಾಡ್ಕೊಳ್ಬಹುದು. ಹೌದು ಅಲ್ವಾ? ಸೊ ಕಾಲೇಜ್ ಲೈಫ್ ಯಾವ ತರ ನಡೀತಾ ಇದೆ? ಕಾಲೇಜ್ ಲೈಫ್ ಒಳ್ಳೇದಿತ್ತು, ತೊಂದರೆ ಇರಲಿಲ್ಲ. ಈಗ ಸ್ವಲ್ಪ ಲಾಕ್ಡೌನ್ ಆಗಿ ಎಲ್ಲ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತಿದೆ. ಓಕೆ. ಸೊ ಏನೆಲ್ಲ ಗಮ್ಮತ್ ಮಾಡ್ತೀರಾ ಕಾಲೇಜಲ್ಲಿ ಫ್ರೆಂಡ್ಸ್ಗಳ ಜೊತೆ? ಫ್ರೆಂಡ್ಸ್ಗಳ ಜೊತೆ ಎಲ್ಲ ಗಮ್ಮತ್ ಮಾಡ್ತೇವೆ. ಕ್ಯಾಂಟೀನ್ ಹೋಗುವಾಗ ಗಮ್ಮತ್. ಕ್ಯಾಂಟೀನ್ ಅಲ್ಲಿ ಇರುವಂತ ಒಂದು ಗಮ್ಮತ್ತೇ ಬೇರೆ ಇರುತ್ತೆ. ಏನು? ನಮ್ಮದಲ್ಲಿ ಅಂದ್ರೆ ಪಪ್ಸ್ ಎಲ್ಲ ಸಿಗ್ತದೆ. ಸೊ ಒಬ್ಬ ಪಪ್ಸ್ ತಗೊಂಡ್ರೆ 10 ಜನ ಲೈನ್ ಅಲ್ಲಿ ನಿಂತಿರ್ತಾರೆ ಅದು ತಿನ್ಲಿಕ್ಕೆ. ಒಂದು ಪಪ್ಸಿಗೆ. ಓಕೆ. ಸೊ ಒಂದು ಪಪ್ಸ್ ಅನ್ನು 10 ಜನ ಹೇಗೆ ಶೇರ್ ಮಾಡ್ತೀರಾ? ಅದು ಅವರು ತೆಗೆದು ಒಂದೊಂದು ಬೈಟ್ ತಿನ್ನುವಾಗ ಎಲ್ಲರಿಗೆ ಬರ್ತದೆ. ಯಾರಾದ್ರೂ ಒಬ್ಬ ಇರ್ತಾನ ಈ ದಿವಸ ನಿನ್ ಕಡೆಯಿಂದ, ನಾಳೆ ನನ್ ಕಡೆಯಿಂದ? ಅದು ತುಂಬಾ ಎಲ್ಲರ ಕಾದಿಗಿರ್ತಾರೆ ಹಾಗೆ. ಸೊ ಇವತ್ತಿಗೆ ನೀನ್ ಕೊಟ್ರೆ ನಾಳೆ ಇನ್ನೊಬ್ಬ ಕೊಡ್ತಾನೆ. ಓಕೆ. ನಮ್ಮದು ಶೇರಿಂಗ್ ಅಂದ್ರೆ ಕೇರಿಂಗ್ ಹಾಗೆ. ತುಂಬಾ ಜನ ಶೇರಿಂಗ್ ಅಂಡ್ ಕೇರಿಂಗ್. ಹೌದು. ವಿತ್ ಪಪ್ಸ್. ಓಕೆ. ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡ್ಬೇಕು. ಅದಿಲ್ಲೇ ನೀರಿರ್ತದೆ, ವಾಟರ್ ಇರ್ತದಲ್ಲ, ಇಲ್ಲದ್ರೆ ಅದು ಅದಕ್ಕೆ ಇದು ಆಗ್ಬೋದು, ಪ್ರಾಬ್ಲಮ್ ಆಗ್ತದೆ. ಯಾವ ಶೇಪ್ ಬೇಕು ಹಾಗೆ ಮಾಡ್ಬೋದು. ಓಕೆ. ಸೊ ಇದು ರೆಡಿ ಆಯ್ತಲ್ವಾ? ಎಸ್. ಓಕೆ. ಸೊ ಎಣ್ಣೆ ಕೂಡ ಬಿಸಿ ಆಯ್ತಲ್ವಾ? ಹೌದು. ಸೊ ಬಿಡುದಾಗಾದ್ರೆ ಎಣ್ಣೆಯಲ್ಲಿ ಬಿಡುವ. ಓಕೆ. ಸ್ವಲ್ಪ ಡ್ರೈ ಆದನ್ನು ಬಿಡುವ. ಬಿಸಿ ಆಗಿದೆ ಅಲ್ವಾ? ಓಕೆ. ನಾಲ್ಕು ಸೊಟ್ಟಿಗೆ ಮಾಡುವ. ಸೊ ಆಕ್ಚುಲಿ ತುಂಬಾ ಫಾಸ್ಟ್ ಆಗುತ್ತೆ. ಮನೆಯಲ್ಲಿ ಇರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನು ಯೂಸ್ ಮಾಡ್ಕೊಂಡೆ ಮಾಡಬಹುದು. ಹೌದು ಅಲ್ವಾ? ಸೊ ನನ್ಗನಿಸುತ್ತೆ ಈಗ ಬ್ರೆಡ್ ರೋಲ್ ಮಾಡಿದ್ದು ಯಾರಾದ್ರೂ ಫ್ರೆಂಡ್ಸ್ಗಳು ಟಿವಿಲಿ ನೋಡಿದ್ರೆ ಕಾಲೇಜಲ್ಲಿ ಏನಾದ್ರು ಹೇಳುವಾರ? ಹೌದು, ಅವ್ರಿರ್ತಾರ ನಮಗೆ ಮಾಡಿ ಕೊಡಲ್ಲ, ನೀನ್ ಅಲ್ಲಿ ಹೋಗಿ ಮಾಡು. ಹೌದಾ? ಲಾಸ್ಟ್ ಟೈಮ್ ನೂಡಲ್ಸ್ ಮಾಡಿದೆ ಅಲ್ಲ, ಅದೆಲ್ಲ ನೋಡಿ ನಂಗೆ ಒಮ್ಮೆ ತರಬೇಕು, ನೀನ್ ನೂಡಲ್ಸ್ ಮಾಡಿ ತರಬೇಕು ಅಂತ ಹೇಳಿ ಕಾಲೇಜಿಗೆ. ಹೌದು. ಓಕೆ. ಯಾರಾದ್ರೂ ಲೆಕ್ಚರರ್ ಏನಾದ್ರು ಹೇಳಿದ್ರಾ? ಇಲ್ಲ, ಲೆಕ್ಚರರ್ಗೆ ಹೇಳ್ತಾರೆ ಅವರು ಸಹ, ನೀನು ಅದಕ್ಕೆಲ್ಲ ಹೋಗ್ತೀಯಾಗ, ಅದೆಲ್ಲ ಮಾಡ್ತೀಯ, ಗ್ರೇಟ್ ಹಾಗೆ ಎಲ್ಲ. ಹೌದಾ? ಓಕೆ, ವೆರಿ ನೈಸ್. ಒಮ್ಮೆ ಲೆಕ್ಚರರ್ ಎಲ್ಲರಿಗೂ ಹೇಳಿ. ಎಷ್ಟು ಜನ ಲೆಕ್ಚರರ್ ಇದ್ದಾರೆ ಕಾಲೇಜಲ್ಲಿ? ತುಂಬಾ ಇದ್ದಾರೆ, ಅಂದ್ರೆ ನಮ್ಗೆ ಕಲಿಸ್ಲಿಕ್ಕೆ ಬರೋದು ಮಾತ್ರ ಗೊತ್ತಿಲ್ಲ. ಒಂದು 6 ಜನ ನಿಂಗೆ ಕಲಿಸ್ಲಿಕ್ಕೆ ಬರ್ತಾರಲ್ವಾ? ಸೊ 6 ಜನರಿಗೂ ಹೇಳು, ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ರೆ ನಮ್ಮ ಕಿಚನಿಗೆ ಬರ್ಲಿಕ್ಕೆ ಹೇಳಿ. ಓಕೆ ಓಕೆ ಸರ್.
ಸೊ ಈಗ ಕಾಲೇಜ್ ಯಾವ ಕಾಲೇಜಲ್ಲಿ ಕಲಿತಾ ಇರೋದು? ನಾನು ಪದ್ವ PUC ಓಕೆ, ನಂತೂರಲ್ಲಿ ಒಂದು ಆಯ್ತು ಅಂತ ಆಯ್ತಲ್ವಾ ಅದು? ಸ್ವಲ್ಪ ಒಳಗಿದ್ದು ಫಿಲ್ಲಿಂಗ್ಸ್ ಸ್ವಲ್ಪ ಫ್ರೈ ಆಗಬೇಕು ಮತ್ತೆ. ಓಕೆ, ಹೀಗೆ ನೋಡುವಾಗ ಬೆಂದಾಗ ಕಾಣುತ್ತೆ, ಬಟ್ ಒಳಗಡೆ ಹೌದು, ಅದ್ರ ಫಿಲ್ಲಿಂಗ್ ಸರಿ ಸ್ವಲ್ಪ ಬೇಯಬೇಕಾಗುತ್ತೆ ಅಲ್ವಾ? ಆಯ್ತು, ರೆಡಿ ಆಯ್ತಲ್ವಾ? ಸೊ ಗ್ಯಾಸ್ ಕೂಡ ಆಫ್ ಮಾಡುವಲ್ವಾ? ಹೌದು. ಸೊ ಇನ್ನು ಸರ್ವ್ ಮಾಡ್ಕೊಳ್ಳುವ. ಸೊ ಬಿಸಿ ಬಿಸಿ ಬ್ರೆಡ್ ರೋಲ್ ರೆಡಿ ಆಯ್ತು ಹಾಗಾದ್ರೆ. ಎಸ್. ಸೂಪರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಅನೀಶ್. ಫಾಸ್ಟಾಗಿ ಬ್ರೆಡ್ ರೋಲ್ ಮಾಡಿಕೊಟ್ಟಿದ್ದಾನೆ, ವೆಜ್ ಬ್ರೆಡ್ ರೋಲ್. ಸೊ ಮನೆಯಲ್ಲೇ ಇದ್ದು ಸಂಜೆ ಟೀ ಜೊತೆ ಏನಾದರೂ ಸ್ನ್ಯಾಕ್ ಬೇಕಂತಾದರೆ ಇದನ್ನು ಮಾಡ್ಕೊಳ್ಬೋದು. ತುಂಬ ಈಸಿ ಇದೆ, ಮನೇಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ಬಳಸ್ಕೊಂಡೇ ಮಾಡ್ಬೋದು. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಒಮ್ಮೆ ನೀವು ನೋಡ್ಕೊಂಡು ಬನ್ನಿ. ಬ್ರೆಡ್ ರೋಲ್ ತಯಾರಿಸೋ ವಿಧಾನ: ಮೊದಲು ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಚಾಟ್ ಮಸಾಲ ಪುಡಿ, ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನೊಂದೆಡೆ ಬ್ರೆಡ್ ತುಂಡನ್ನು ನೀರಿನಲ್ಲಿ ಅದ್ದಿ ಹಿಂಡಿ ತೆಗೆದು ಆಲೂಗಡ್ಡೆ ಮಿಶ್ರಣವನ್ನು ತುಂಬಿ ಮಡಚಿಕೊಳ್ಳಿ. ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಬ್ರೆಡ್ ರೋಲ್ ರೆಡಿ ಟು ಸರ್ವ್. ಬಿಸಿ ಬಿಸಿ ಆದಂತಹ ಬ್ರೆಡ್ ರೋಲ್ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ಜ್ಯೂಸ್, ಅದು ಕೂಡ ವರ್ಜಿನ್ ಮೊಜಿಟೋ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು, ಏನು ಬೇಕು ಎಲ್ಲ ನಾವು ರೆಡಿ ಮಾಡಿ ಇಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಕುಚಲಕ್ಕಿ. ಸೊ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡುವಾಗ, ಸ್ನ್ಯಾಕ್ ಮಾಡುವಾಗ, ಊಟ ತಯಾರಿಸುವಾಗ ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ಸಂತೋಷ್ ರೈಸ್ ಮಿಲ್ಸ್ ರವರ ಬಾಯ್ಲ್ಡ್ ರೈಸ್. ಅದರ ಜೊತೆಗೆ 40 ವರ್ಷಗಳ ಇತಿಹಾಸ ಇರುವಂತಹ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ದಿಢೀರಾಗಿ ಪದಾರ್ಥ ರೆಡಿ ಆಗಬೇಕಾದ್ರೆ ಈ ರೆಡಿ ಮಸಾಲಾಸ್ಗಳು ನಮ್ಗೆ ಸಿಗುತ್ತೆ. ಸೊ ಅದರ ಜೊತೆಗೆ ವೀಕ್ಷಕರು, ನಮ್ಮ ಕಾರ್ಯಕ್ರಮದ ಇತರ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್ ತೂರ್ ದಾಲ್ ಚಿಕ್ಕೀಸ್ಗಳಲ್ಲೂ ಕೂಡ ವೆರೈಟಿ ಆಫ್ ಫ್ಲೇವರ್ಡ್ ಚಿಕ್ಕಿ, ದಟ್ ಈಸ್ ಹಾನ್ಬಾಲ್ ಚಿಕ್ಕೀಸ್. ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಘಮಘಮಿಸುವಂತಹ ಫ್ಲೋರೋಮಾ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜುವೆಲ್ಲರ್ಸ್ ಮಂಗಳೂರು, ಹಾಗೆಯೇ ಕಾಮತ್ ಟೀ ಮತ್ತು ನಿಮ್ಗೆ ಗೊತ್ತಿದೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ನ್ಯಾಚುರಲ್ ಆಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ಬಳಸಿಕೊಂಡು ಈ ಸಣ್ಣ ಮಕ್ಕಳಿಗೆ ಪೋಷಕಾಂಶ ಇರುವಂತಹ ಅಥವಾ ವಿಟಮಿನ್ ಭರಿತವಾದಂತಹ ಆಹಾರ ಕೊಡಬೇಕಾದ್ರೆ ದಿಸ್ ವಿಲ್ ಬಿ ದ ಫಸ್ಟ್ ಆ್ಯಂಡ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ದಟ್ ಇಸ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಒನ್ ಮೋರ್ ಡ್ರಿಂಕ್ ಬನ್ನಿ. ಎಸ್ ಅನೀಶ್, ಸೊ ನೆಕ್ಸ್ಟ್ ಏನು ಮಾಡ್ತಾ ಇರೋದು? ವರ್ಜಿನ್ ಮೊಜಿಟೋ ಜ್ಯೂಸ್ ಅಂತ ಹೇಳಿ. ಹಾಂ, ಓಕೆ, ತುಂಬಾ ಸುಲಭ ಉಂಟು. Okay. ನೀವು ನಾರ್ಮಲಿ ಗೆಸ್ಟ್ನವರು ಬರುವಾಗ ಲೆಮನ್ ಜ್ಯೂಸ್ ಇದು ಬದಲು ಇದನ್ನು ಸ್ವಲ್ಪ ಮಾಡ್ಕೊಳ್ಬೋದು. ಸ್ಪೆಷಲ್ ಮಾಡಿ ಕೊಡ್ಬೋದು. ಎಸ್, ಓಕೆ. So ಇದು- ನೆಕ್ಸ್ಟ್ ಯಾವ ರೀತಿ ಮಾಡ್ಕೊಳ್ಳೋದು? ಸ್ಟಾರ್ಟ್ ಮಾಡುವ. ಸ್ವಲ್ಪ ಇದಕ್ಕೆ ಲೆಮನ್ ಜ್ಯೂಸ್ ಬೇಕು, 2 ಸಹ. ಓಕೆ, ಸೊ ಲೆಮನ್ ಜ್ಯೂಸ್ ಅನ್ನು ಹಾಕೋದು, ಹೌದು. ಲೆಮನ್ ಇದು ಸಿರಪ್ ತೆಗೆದು. ಹೌದು. ಓಕೆ, ಆಮೇಲೆ ಮಿಂಟ್ ಲೀವ್ಸ್. ಮಿಂಟ್ ಲೀವ್ಸ್. ಸೊ ಇಟ್ಸ್ ಕಾಕ್ಟೇಲ್ ಮಾಕ್ಟೇಲ್ ಡ್ರಿಂಕ್ ಅಲ್ಲೆಲ್ಲ ಇರುತ್ತೆ. ಹೌದು, ಇರುತ್ತೆ. ಅಲ್ವಾ? ಇರುತ್ತೆ. ಓಕೆ, ನೆಕ್ಸ್ಟ್ ಲೆಮನ್ ಇದು ಸ್ವಲ್ಪ ಪೀಸಸ್ ಡೈರೆಕ್ಟ್ ಹಾಕೋದು. ಡೈರೆಕ್ಟ್ ಒಂದು ಸಾಕ್ ಆಗ್ತದಲ್ಲ. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕೋ. ಓಕೆ, ಸೊ ಇದನ್ನೆಲ್ಲ ಜಾಸ್ತಿಯಾಗಿ ಈ ಪಾರ್ಟೀಸ್ಗಳಲ್ಲಿ ಕಾಕ್ಟೇಲ್ ಮಾಕ್ಟೇಲ್ ಬಾರ್ ಎಲ್ಲ ಹಾಕಿರ್ತಾರೆ, ಅಲ್ಲೆಲ್ಲ ಫಾಸ್ಟ್ ಹೌದು, ಫಾಸ್ಟ್ ಮಾಡ್ತಾರೆ. ಸೊ ಅದೇ ಫಾಸ್ಟ್ ಮಾಡುವಾಗ ನಮಗೆ ಸ್ವಲ್ಪ ಟಫ್ ಅಂತ ಆಗ್ತದೆ, ಬಟ್ ಇಟ್ಸ್ ಟು ಈಸಿ, ತುಂಬ ಸುಲಭ ಉಂಟು. ಇದನ್ನು ಮಿಕ್ಸ್ ಮಾಡಿ. ಓಕೆ, ಸಾಲ್ಟು ಮತ್ತು ಐಸ್ ಕ್ಯೂಬ್ಸ್ ಬೇಕು. ಐಸ್ ಕ್ಯೂಬ್ಸ್ ಬೇಕಾ? ಓಕೆ, ಐಸ್ ಕ್ಯೂಬ್ಸ್ ಸಾಕು. ಮತ್ತು ಇನ್ನೊಂದು ಹೇಳಲಿಕ್ಕೆ ಮರೆತೋಯ್ತು ನನಗೆ,
ನಮ್ಮ ಕಾಲೇಜಲ್ಲಿ ನಿಮ್ಮ ಫ್ಯಾನ್ ಫಾಲೋಯಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗಿದೆ ಈಗ. ಹೌದಾ? ಏನ್ ಹೇಳ್ತಾರೆ, ನೋಡ್ತಾರಂತ ಕಾರ್ಯಕ್ರಮ ನೋಡ್ತಾರೆ ಎಲ್ಲರೂ. ಪ್ಲಸ್ ನಿಮ್ಮದು ಹೇರಿದು ತುಂಬಾ ಫ್ಯಾನ್ಸ್ ಅಂತೆ, ಸ್ಪೆಷಲಿ ಗರ್ಲ್ಸ್. ಓಹೋ, ಹಾಗೆ ಏನ್ ಹೇಳ್ತಾರೆ? ತಮಾಷೆ ಮಾಡ್ತಾರ, ಪ್ರೈಸ್ ಮಾಡ್ತಾರ ಕೂದಲ್ ಬಗ್ಗೆ? ಇಲ್ಲ, ತಮಾಷೆ ಇಲ್ಲ ಅಂತ ಹೀಗೇನೆ ಅವ್ರು ಹೇಳ್ತಾರೆ. ಅವ್ರದ್ದು ಕೂದಲ್ ಅಂದ್ರೆ ನ್ಯಾಚುರಲ್ ಗ್ರೋ ಆದದ್ದು ಗ್ರೇಟ್. ಹಾಗೆ ಓಕೆ, ಮೇಂಟೆನೆನ್ಸ್ ಕೂಡ ಭಂಗ ಉಂಟು, ಅದು ಅವರಿಗೆ ಸ್ವಲ್ಪ ಗೊತ್ತಿರ್ತದಲ್ಲ. ಮೇಂಟೆನೆನ್ಸ್ ಎಲ್ಲ ಭಂಗ ಉಂಟಂತ ಹೇಳ್ತಾರ? ಓಕೆ, ಎಸ್. ಸೊ ಎಲ್ಲ ನಿಮ್ ಕಾಲೇಜಲ್ಲಿ ಯಾರೆಲ್ಲ ನಂದು ಹೇರ್ ಇದ್ದು ಫ್ಯಾನ್ ಫಾಲೋಸ್ ಇದ್ದಾರೆ, ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿದ್ದೇನೆ ಅಂತ ಹೇಳಿ. ಓಕೆ, ಅವ್ರು ನೋಡ್ತಾರೆ ಹಾಗೆ ನಾರ್ಮಲಿ. ಸೊ ಹೇಳಿ, ಮತ್ತೆ ಅಡುಗೆ ನೋಡ್ಕೊಂಡು ಮನೆಯಲ್ಲಿ ಮಾಡ್ಲಿಕ್ಕೆ ಹೇಳಿ. ಓಕೆ ಓಕೆ. ನೇಪಾಳದಲ್ಲಿ ನೋಡಿದಾರಾ? ನೇಪಾಳಲ್ಲಿ ಹೌದು, ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ ಕೆಲವು ವಿಡಿಯೋಸ್ ಎಲ್ಲ, ಆಗ ಬರ್ತದೆ ಅವರದ್ದು. ಹೌದಾ? ಏನ್ ಹೇಳ್ತಾರೆ ಅವರು ಸಹ ಹಾಗೇನೆ, ನೀನು ಇದ್ರಲ್ಲಿ ಎಲ್ಲ ಹೋಗಿದ್ಯಾ, ಆಗ್ಬೋದು, ಗ್ರೇಟ್, ಯಾರು ಮತ್ತೆ ಇವರೆಲ್ಲ. ಸೊ ನಾನು ಇಂಟ್ರಡಕ್ಷನ್ ಎಲ್ಲ ಕೊಡ್ತೇನೆ. ಓಕೆ, ಹಾಗೆ ಈಗ ಸಾಫ್ಟ್ ಡ್ರಿಂಕ್ ಹಾಕುವ. ಸೊ ಯಾವ್ದಾದ್ರು ಏರಿಯೇಟೆಡ್ ಡ್ರಿಂಕ್ ಇದ್ರೆ ಅದನ್ನ ಹಾಕೊಳ್ಳಿ. ಹೌದು. ಸ್ವಲ್ಪ ಮಿಕ್ಸ್ ಮಾಡಿ. ಸೊ ನಿಮಗೆ ನಾರ್ಮಲಿ ಗೆಸ್ಟ್ನವರು ಬರುವಾಗ ಒಂದು ಲೆಮನ್ ಜ್ಯೂಸ್ಗಿಂತ ಇದೊಂದು ಬೆಟರ್ ಇರುತ್ತೆ, ಟೇಸ್ಟ್ ವಿಲ್ ಬಿ ರಿಚ್ ಇರುತ್ತೆ ಅಲ್ವಾ? ಸ್ವಲ್ಪ ಸ್ಪೆಷಲ್ ಕೂಡ ಕಾಣುತ್ತೆ. ಸೊ ಈಗ ನಮ್ಮದು ರೆಡಿ ಆಗಿದೆ. ರೆಡಿಯಾ? ರೆಡಿ. ಸೂಪರ್. ರೆಡಿ ಆಗಿದೆ. ಓಕೆ, ಎಸ್, ಡನ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೊ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ರೆ ಲೈಮ್ ಜ್ಯೂಸ್ಗಿಂತ ಸಮ್ವಾಟ್ ಬೆಟರ್ ಆಗುತ್ತೆ. ಇದರಲ್ಲಿ ಮಿಂಟ್ ಲೀವ್ಸ್ ಆ್ಯಂಡ್ ಲೈಮ್ ವಿತ್ ಏರಿಯೇಟೆಡ್ ಡ್ರಿಂಕ್ ಹಾಕಿ ಸ್ವಲ್ಪ ಸ್ಪೆಷಲ್ ಆದಂತಹ ಡ್ರಿಂಕ್. ಸೊ ಫಾಸ್ಟ್ ಆಗಿ ಇದನ್ನು ದಿಢೀರಾಗಿ ಮಾಡ್ಕೊಳ್ಬೋದು. ಏನೆಲ್ಲ ಬೇಕು, ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ವರ್ಜಿನ್ ಮೊಹಿತೋ ತಯಾರಿಸೋ ವಿಧಾನ: ಮೊದಲು ಸರ್ವಿಂಗ್ ಗ್ಲಾಸಿಗೆ 1 ನಿಂಬೆ ರಸ, ಸ್ವಲ್ಪ ಪುದೀನ ಎಲೆಗಳು, ನಿಂಬೆ ಹಣ್ಣಿನ ತುಂಡು, ಚಿಟಕಿ ಉಪ್ಪು ಹಾಕಿ ಕಿವುಚಿಕೊಳ್ಳಿ. ನಂತರ 4 ರಿಂದ 5 ಐಸ್ ಕ್ಯೂಬ್ಸ್ ಏರಿಯೇಟೆಡ್ ಅಥವಾ ಸಾಫ್ಟ್ ಡ್ರಿಂಕ್ ಅನ್ನು ಹಾಕಿ ಕಲಸಿ. ಈಗ ಬಿಸಿಲಿನ ಬೇಗೆಗೆ ತಂಪಾದ ವರ್ಜಿನ್ ಮೊಹಿತೋ ರೆಡಿ. ಓಕೆ ಅನೀಶ್, ಸೊ 2 ರೆಸಿಪೀಸ್ಗಳು ರೆಡಿ ಆಯ್ತು. ಬಾರಿ ಫಾಸ್ಟ್ ಮಾಡಿ ಕೊಟ್ಟಿದ್ವಿ. ಸೊ ಟೇಸ್ಟ್ ನೋಡುವ ಹಾಗಾದ್ರಲ್ವಾ? ಎಸ್, ಸಾಕು. ಸೊ ಬ್ರೆಡ್ ವೆಜ್ ರೋಲ್ ಕರೆಕ್ಟಾಗಿ ಒಳ್ಳೆ ಫ್ರೈ ಆಗಿದೆ, ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಆ ಎಲ್ಲ ವೆಜ್ ಐಟಮ್ಸ್ಗಳು ಮಸಾಲ ಜೊತೆ ಕರೆಕ್ಟಾಗಿ ಬ್ಲೆಂಡ್ ಆಗಿರೋದ್ರಿಂದ ಆ್ಯಂಡ್ ಆ ಬ್ರೆಡ್ನ ಕ್ರಮ್ಸಿನೆಸ್ ಏನಿದೆ ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡ್ತಾರೆ. ವೆರಿ ನೈಸ್. ಆ್ಯಂಡ್ ಖಾರವಾಗಿ ಅದರ ಫಿಲ್ಲಿಂಗ್ಸ್ ಕೂಡ ಆಗಿವೆ. ಇನ್ ಕೇಸ್ ಅದರಲ್ಲಿ ಎಗ್ ಅಥವಾ ಪನ್ನೀರ್ ಹಾಕಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಸೂಪರ್. ಸೊ ಇದು ಟೇಸ್ಟ್ ನೋಡುವಲ್ವಾ? ಸೊ ನನಗನಿಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ಇದರ ಟೇಸ್ಟ್ ನೋಡಿರ್ತಾರೆ, ಬಟ್ ಮನೆಯಲ್ಲಿ ಮಾಡಿರೋದಿಲ್ಲ. ಚೆನ್ನಾಗಿದೆ. ಮಿಂಟ್ ಲೀವ್ಸ್ನ ಒಂದು ಫ್ಲೇವರ್, ಅದರ ಜೊತೆಗೆ ಲೈಮ್ನ ಟೇಸ್ಟ್ ವಿತ್ ಚಿಲ್ಡ್ ಆಗಿರುವಂತಹ ಏರಿಯೇಟೆಡ್ ಡ್ರಿಂಕ್ ಜೊತೆ ಸಖತ್ತಾಗಿದೆ. ವೆರಿ ನೈಸ್. ಸೊ ಇದರ ಟೇಸ್ಟ್ ನಾನು ಹೊರಗಡೆ ನೋಡಿದ್ದೇನೆ, ಬಟ್ ಮನೆಯದ್ದು ಟೇಸ್ಟ್ ಮಾಡಿದಾಗ ಸ್ವಲ್ಪ ಬೆಟರ್ ಆಗಿರುತ್ತೆ ಅಲ್ವಾ? ಎಸ್ ಅನೀಶ್, ನಿಂಗೆ ಹೇಗೆ ಅನಿಸ್ತು ಆಫ್ಟರ್ ಸೋ ಲಾಂಗ್ ನಮ್ಮ ಕಿಚನ್ ಅಲ್ಲಿ? ಬಾರಿ ಖುಷಿ ಆಯ್ತು ಬಂದು. ತುಂಬಾ ಸಮಯ ನಂತರ ಕೂಡ ನಾನು ಮಾಡುದು. ಮನೆಯಲ್ಲಿ ನಾನು ಜಾಸ್ತಿಯಾಗಿ ಮಾಡುದಿಲ್ಲ, ಗೊತ್ತಿರ್ತದೆ ಮಾಡ್ಲಿಕ್ಕೆ, ಆದ್ರೆ ಉದಾಸೀನ ಆಗ್ತದೆ. ಸೊ ಇಲ್ಲಿ ಬಂದು ಮಾಡಿ ಖುಷಿ ಆಯ್ತು ನಂಗೆ. ಸೊ ಫ್ರೆಂಡ್ಸ್ಗಳು ಕೇಳಿದ್ರೆ ಏನ್ ರೆಸ್ಪಾನ್ಸ್ ಕೊಡ್ತಿ? ಫ್ರೆಂಡ್ಸ್ಗಳು ಅವರು ಆಬ್ವಿಯಸ್ಲಿ ಕೇಳ್ತಾರೆ. ನಾನು ಇವತ್ತು ಹೇಳಿ ಬಂದಿದ್ದೇನೆ ಎಲ್ಲರ ಹತ್ರ, ಈಗ ಹೋಗ್ತಿದ್ದೇನೆ ಅಂತ. ಏನ್ ಹೇಳಿದ್ರು ಎಲ್ಲರೂ? ಎಲ್ಲರೂ ಒಳ್ಳೇದೇ ಹೋಗಿ ಅಂತ. ಒಬ್ಬ ಫ್ರೆಂಡ್ ಹೇಳಿದ ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ. ಓಕೆ. ನಾನು ಹೇಳಿದೆ ಎಲ್ಲ ಆಗಿಲ್ಲ, ಅವರದ್ದು ಎಲ್ಲ ಮೆಷರ್ಸ್ ಎಲ್ಲ ತಕೊಂಡು ಮಾಡ್ತಾ ಇದಾರಲ್ವಾ? ಎಕ್ಸಾಕ್ಟ್ಲಿ. ಸೊ ಎಲ್ಲರೂ ಮನೆಯಲ್ಲೇ ಇರಿ. ಸೊ ನಾವು ಕೂಡ ನಮ್ಮ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ವಿ ಯೂಸ್ ಮಾಸ್ಕ್, ವಿ ಯೂಸ್ ಸ್ಯಾನಿಟೈಸರ್, ವಿ ಮೇಂಟೈನ್ ದ ಸೋಷಿಯಲ್ ಡಿಸ್ಟೆನ್ಸ್. ಅಂಡ್ ಆಫ್ ಕೋರ್ಸ್ ಈ ತರ ಇರುವಾಗ ನಾವು ಇಲ್ಲಿ ಇರಬೇಕಾಗುತ್ತೆ. ಬಟ್ ಎನಿ ಹೌ ಅದರ್ ಥಿಂಗ್ಸ್ ವಿ ಮೇಂಟೈನ್ ಆಲ್ ದ ಮೆಷರ್ಸ್. ಬಟ್ ಎನಿ ಹೌ ಥ್ಯಾಂಕ್ ಯು ಸೋ ಮಚ್ ಅನೀಶ್. ಎಸ್. ಸೊ ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಹಾಗೇನೆ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ ಗೋಧಿ ಹಿಟ್ಟು ಅವರ ಕಡೆ ಒಂದು ಸಣ್ಣ ಗಿಫ್ಟ್.
ಹಾಗೆಯೇ ನಿಮ್ಮ ಇಡೀ ಕುಟುಂಬ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್ ಅನೀಶ್ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮ ಎಲ್ಲ ಕಾಲೇಜ್ ಮೇಟ್ಸ್ಗೆ, ಫ್ರೆಂಡ್ಸಿಗೆ, ನಿಮ್ಮ ಡಾನ್ಸ್ ಟೀಮಿಗೆ ಎಲ್ರಿಗೂ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ರೆಸಿಪೀಸ್ಗಳು ತುಂಬ ಈಸಿ ಆಗಿತ್ತು. ಬಟ್ ಮನೆಯಲ್ಲಿ ಫ್ರೀ ಆಗಿದ್ರೆ ಇದನ್ನೆಲ್ಲ ನೀವು ಟ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದರ ಜೊತೆಗೆ ಖಂಡಿತವಾಗ್ಲೂ ಇಂತಹ ಒಂದು ಕ್ರಿಟಿಕಲ್ ಟೈಮಲ್ಲಿ ಎಲ್ಲರೂ ಕೂಡ ಸ್ಟೇ ಸೇಫ್ ಏನಿದೆ ಅಥವಾ ಹೆಲ್ದಿ ಆಗಿರೋದೇನಿದೆ ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲರೂ ಹೆಲ್ದಿ ಆಗಿರಿ, ಹೆಲ್ದಿ ಫುಡ್ಡನ್ನು ತಿನ್ನಿ, ಆರೋಗ್ಯವಂತರಾಗಿ ನಗ್ನಗ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ರೆಸಿಪೀಸ್ಗಳ ಜೊತೆ, ಗೆಸ್ಟ್ಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.